ನಮಸ್ಕಾರ ವೀಕ್ಷಕರೇ, ಟಿ ಡಿ ತಲಪಾಡಿ ಲಾಗ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದು ನಮ್ಮ ಮನೆಯ ಹತ್ತಿರದ ಸುತ್ತಮುತ್ತಲಿನ ಒಂದು ಚಿತ್ರೀಕರಣ. ಇನ್ನು ಮಳೆಗಳ ಹತ್ತಿರ ಬರ್ತಾ ಉಂಟು. ಹಾಗೆ ಕಟ್ಟಿಗೆಗಳೆಲ್ಲ ತಯಾರಾಗಬೇಕು ಅಂತೇಳಿ ಹಾಗೆ ನೋಡಿದ್ದು ನಮ್ಮ ತಂದೆಯವರು ಕಟ್ಟಿಗೆ ರೆಡಿ ಮಾಡ್ತಿದ್ದಾರೆ. ಹಾಗೂ ನಮ್ಮ ಮಿಸ್ಸಸ್ ಎಲ್ಲದಕ್ಕೆ ಸೇರಿಕೊಂಡು ಕಟ್ಟಿಗೆನೆಲ್ಲ ತಂದು ಒಳಗೆ ತಂದು ಇಟ್ಟು ಜೋಪಾನ ಮಾಡಿ ಇಡ್ತಿದ್ದಾರೆ. ಕಟ್ಟಿಗೆ ಒಂದು ಎಷ್ಟು ಇದ್ದರೆ ಸಾಕಾಗೋದಿಲ್ಲ, ಒಂದು ಗಳಿಗೆಯಲ್ಲಿ ಎಲ್ಲ ಖಾಲಿ ಆಗ್ತದೆ. ಇದು ನಾನು ನಮ್ಮ ಕೇದಿಗೆ ಹೋಗಿರುವುದು ಆ ಸಮಯದಲ್ಲಿ ವಿಡಿಯೋ ಮಾಡಿದಂಥ ಒಂದು ಚಿತ್ರೀಕರಣ. ಯಾಕೆಂದರೆ ಇದು ಮಳೆ ಬರಲಿಲ್ಲ, ಬರಬೇಕಷ್ಟೇ. ಯಾಕೆಂತ ಮೊದಲು ಹೋಗಿರುವಾಗ ತೆಗೆದಂಥ ವಿಡಿಯೋ ನೋಡಿ. ಇದು ಶಾಲೆಗೆ ರಜೆ ಇತ್ತಾಗಿ ಇವರಲ್ಲಿ ಬಿಟ್ಟು ಹೋಗಿದ್ದೆವು. ಹಾಗೆ ಇವನನ್ನು ಕರ್ಕೊಂಡು ಬರಲಿಕ್ಕೆ ಅಂತೇಳಿ ಹೋಗೋದು ನೋಡಿ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಒಂದು ಗಳಿ ಸಮೇತ ಸುಮ್ಮನೆ ಕೂತುಳ್ತಿರಲಿಲ್ಲ, ಬಿಸಿಲಲ್ಲಿ ಆಟ ಆಡ್ತಾನೆ ಇದ್ದರು ನೋಡಿ. ಇಲ್ಲಿ ಆಟ ಆಡ್ತಾ ಇದ್ದಾರೆ. ಈಗ ಸೈಕಲ್ ತೆಗೆದಿದ್ದಾಯ್ತಾ? ಆದ ನಂತರ ಅಲ್ಲಿಂದ ಅವನನ್ನು ಕರ್ಕೊಂಡು ಬಂದೆವು. ಇದು ಬೈಕಿನಲ್ಲಿ ಬರುವಾಗ ಬಂಟ್ವಾಳ ಪೇಟೆ ಹತ್ರ ಆಗ್ತಾ ಇದ್ದೇವೆ. ಇವಾಗ ಭಾರಿ ಖುಷಿಯಲ್ಲಿದ್ದಾನೆ ಈಗ ನೋಡಿ. ಇದು ಸೂರ್ಯ ಮುಳುಗಡೆ ಆಗುವ ಸಮಯ. ನಾವು ಅಲ್ಲಿಂದ ಹೊರಡುವಾಗ ಸಂಜೆ ಆಗಿದೆ. ಪಶ್ಚಿಮ ದಿಕ್ಕೆಲ್ಲ ಕೆಂಪು ಕಾಣ್ತಾ ಉಂಟು. ಮರುದಿನ ಬೆಳಿಗ್ಗೆ ಮಂಗಳೂರಿಗೆ ಹೋಗುವಾಗ ಬಹಳಷ್ಟು ಜೋರು ಮಳೆ ಆಗಿತ್ತು. ಕೊಟ್ಟಿನಲ್ಲಿ ನಾನು ಬಾಕಿಯಾಗಿದ್ದೆ ನೋಡಿ. ಎಷ್ಟು ಜೋರು ಮಳೆ ಬರ್ತಾರೆ, ನೀರೆಲ್ಲ ಫುಲ್ಲಾಗಿ ರೋಡ್ ಬ್ಲಾಕ್ ಆಗ್ತಾ ಬಂದಿದೆ. ಮನೆಗೆ ಬಂದಾಗಿದೆ. ತಂಗಿಯ ಮಗಳೊಟ್ಟಿಗೆ ಆಟ ಆಡ್ತಾ ಇದ್ದಾನೆ ಭಾರಿ ಖುಷಿಯಲ್ಲಿ. ಇದು ರಾತ್ರಿಯಲ್ಲಿ ಗೇಮ್ಸ್ ಅಂತೆ, ನೀರಿದ ಡಬ್ಬದಲ್ಲಿ ಎಲ್ಲ ಸೇರಿ ಮಕ್ಕಳೆಲ್ಲ ಸೇರಿ ಆಟ ಆಡ್ತಿದ್ದಾರೆ. ಅಜ್ಜಿ ಕೂಡ ಇದ್ದಾರೆ ಒಟ್ಟಿಗೆ. ಇದು ಸಂಜೆಯ ಹೊತ್ತಲ್ಲಿ ಒಂದು ಪಲಾವ್ ಮಾಡುವಂತೆಲ್ಲ ಐಟಮ್ ಎಲ್ಲ ತಂದದ್ದು. ಹಾಗೀಗ ಪಲಾವ್ಗೆ ಇನ್ನೆಲ್ಲ ರೆಡಿ ಆಗಬೇಕು. ತಂಗಿದ್ದಾಳೆ, ಹಾಗೆ ಅವಳು ಮಾಡ್ತಾಳೆ ಅಂತೇಳಿ ಪಲಾವ್ ಎಲ್ಲ ತೆಗಿಲಬೇಕಿದ್ದಲ್ಲ. ಸಾಮಾನೆಲ್ಲ ಕೆಲವೆಲ್ಲ ಇತ್ತು, ಕೆಲವೆಲ್ಲ ತಂದದ್ದು ನೋಡಿ. ಕೊತ್ತಂಬರಿ ಸೊಪ್ಪು ನೋಡಿ, ನಮ್ಮ ಇಷ್ಟದ್ದು ನೆಲಕಡಲೆ ನೋಡಿ. ಇದೊಂದು ಇವರದ್ದು ಮಕ್ಕಳದೊಂದು ಶೂಟಿಂಗ್ ಆಗ್ತಾ ಉಂಟಾಗಿ ಅವರದೊಂದು ಸಣ್ಣದೊಂದು ವಿಡಿಯೋ ಚಿತ್ರೀಕರಣ ಆಗ್ತಾ ಉಂಟು. ಒಂದು ಆ್ಯಕ್ಟಿಂಗ್ ಎಲ್ಲ ಆಗ್ತಾ ಉಂಟು. ಈಗ ಒಳಗೆಲ್ಲ ಪ್ರಾಕ್ಟೀಸ್ ಆಗಿದೆ. ಹಾಗಿದೆ ಈಗ ಆ್ಯಕ್ಟಿಂಗ್ ನೋಡುವೆಲ್ಲ ಏನೆಲ್ಲ ಆಗ್ತಾ ಉಂಟು ಅಂತೇಳಿ. ಭಾಳಷ್ಟು ಹೊತ್ತಿನಿಂದ ಪ್ರಾಕ್ಟೀಸ್ ಆಗ್ತಾ ಇತ್ತು ನೋಡಿ. ಒಂದು ಸೀನ್ ಆಯಿತು. ಇದು ಪೇಟೆಗೆ ಹೋಗಿ ಮನೆಗೆ ಬರುವುದಂತೆ ಆ ದೃಶ್ಯವನ್ನು ಶೂಟಿಂಗ್ ಆಗ್ತಾ ಉಂಟು ನೋಡಿ. ಇದು ತಾಯಿ ಅಂತಿದ್ದು ಮಗು ಅಂತೆ, ಏನೋ ಪೇಟೆಗೆ ಹೋಗಿ ಏನೆಲ್ಲ ಸಾಮಾನು ಇಟ್ಕೊಂಡು ಬರುವಂಥ ಒಂದು ಸನ್ನಿವೇಶ ಅಂತೆ. ಮನೆಗೆ ಬಂದು ಮುಟ್ಟಿದ್ರಿ. ಈಗ ಇದರದ್ದು ವಿಡಿಯೋ ಪೂರ್ತಿ ಆಗಲಿಲ್ಲ, ಇನ್ನೂ ಸಹ ಆಗ್ತಾ ಉಂಟು ಶೂಟಿಂಗ್ ನೋಡಿ. ಇದು ಮನೆಗೆ ಬರುವಂಥ ಒಂದು ಸೀನ್ ನೋಡಿ. ಇದು ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣ ಸಂಜೆಯ ಸಮಯದಲ್ಲಿ ಹೇಗೆ ಕಾಣ್ತಾ ಉಂಟು. ಎಲ್ಲ ಮಳೆ ಬಂದು ನಿಂತದಷ್ಟೇ ಆಗ ತೆಗೆದಂಥ ಒಂದು ವಿಡಿಯೋ. ಮಳೆ ಬಂದು ಹೊತ್ತಾಗಿದೆ, ಎಲ್ಲ ಒಣಗಿ ಆಗಿದೆ ಅಷ್ಟರಪ್ಪನೆ. ನಮ್ಮದು ಪಲಾವ್ ರೆಡಿ ಆಗ್ತಾ ಉಂಟಲ್ಲ, ರೆಡಿಯಾಗಿ ಆಯಿತು. ಇನ್ನು ತಿನ್ನೋದೊಂದು ಬಾಕಿ. ನೋಡಿದಾರಲ್ಲ ವೀಕ್ಷಕರೇ, ಈ ಲಾಗ್ ಎಂಡ್ ಮಾಡ್ತೇನೆ. ನೋಡಿ, ಲೈಕ್ ಮಾಡಿ, ಹೊಸಬ್ರು ಯಾರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ.